ಬೆಳ್ತಂಗಡಿಯಲ್ಲಿ ಚಲಿಸುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ಸಿನಿಂದ ಇಬ್ಬರು ವಿದ್ಯಾರ್ಥಿನಿಯರು ರಸ್ತೆಗೆ ಬಿದ್ದಿದ್ದಾರೆ. ಪರೀಕ್ಷೆ ಬರೆಯೋಕೆಂತ ಖುಷಿಯಿಂದ ಹೊರಟಿದ್ದ ಅಕ್ಕ ತಂಗಿಯರು ಈಗ ಆಸ್ಪತ್ರೆ ಪಾಲಾಗಿದ್ದಾರೆ. ಚಲಿಸ್ತಾ ಇರೋ ಬಸ್ಸಿನ ಬಾಗಿಲು ಸಡನ್ ಆಗಿ ಓಪನ್ ಆಗಿದ್ದೇ ಈ ದುರಂತಕ್ಕೆ ಕಾರಣ. ಈ ಶಾಕಿಂಗ್ ನ್ಯೂಸ್ ನೋಡಿ. ನ್ಯಾಯತರ್ಪು ಗ್ರಾಮದ ನಾಗರಾಜ್ ಅವರ ಇಬ್ಬರು ಹೆಣ್ಣುಮಕ್ಕಳು ಇಂದು ಬೆಳಗ್ಗೆ ಗೇರುಕಟ್ಟೆಯಿಂದ ಬೆಳ್ತಂಗಡಿಗೆ ಬಸ್ ಹತ್ತಿದ್ರು. ಒಬ್ಬಳು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯೋಕೆ ಹೋಗ್ತಿದ್ರೆ, ಇನ್ನೊಬ್ಬಳು ಪಿಯುಸಿ ಸ್ಟೂಡೆಂಟ್. ಆದ್ರೆ ರೇಷ್ಮೆ ರೋಡ್ ಹತ್ತಿರ ಬಸ್ ಬರ್ತಾ ಇದ್ದ ಹಾಗೆ ವಿಧಿಯ ಆಟ ಬೇರೆಯೇ ಇತ್ತು. ಬಸ್ಸಿನ ಬಾಗಿಲು ಏಕಾಏಕಿ ತೆರೆದುಕೊಂಡು ಇಬ್ಬರೂ ರಸ್ತೆಗೆ ಎಸೆಯಲ್ಪಟ್ಟಿದ್ದಾರೆ. ರಸ್ತೆಗೆ ಬಿದ್ದ ರಭಸಕ್ಕೆ ಇಬ್ಬರಿಗೂ ಗಂಭೀರ ಗಾಯಗಳಾಗಿದ್ದು, ಈಗ ಬೆಳ್ತಂಗಡಿ ಮತ್ತು ಉಜಿರೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬಸ್ಸಿನ ಬಾಗಿಲು ಸರಿಯಾಗಿ ಲಾಕ್ ಆಗಿರ್ಲಿಲ್ವಾ ಅಥವಾ ತಾಂತ್ರಿಕ ದೋಷಾನ ಅನ್ನೋದು ಈಗ ದೊಡ್ಡ ಪ್ರಶ್ನೆ. ಸರ್ಕಾರಿ ಬಸ್ಸುಗಳ ಕಂಡೀಷನ್ ಬಗ್ಗೆ ಈಗ ಜನ ಕೆಂಡಾಮಂಡಲವಾಗಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯ ದಿನವೇ ಈ ವಿದ್ಯಾರ್ಥಿನಿಯರಿಗೆ ಇಂಥ ಸ್ಥಿತಿ ಬಂದಿರೋದು ನಿಜಕ್ಕೂ ದುರಂತ. ಒಟ್ಟಿನಲ್ಲಿ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಇನ್ಮುಂದೆಯಾದರೂ ಬಸ್ಸುಗಳ ಫಿಟ್ನೆಸ್ ಬಗ್ಗೆ ಗಮನ ಹರಿಸ್ತಾರಾ? ಗಾಯಗೊಂಡ ಪುಟ್ಟ ಕಂದಮ್ಮಗಳು ಬೇಗ ಗುಣಮುಖರಾಗಲಿ ಅಂತ ಪ್ರಾರ್ಥಿಸೋಣ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ. ಕರಾವಳಿಯ ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.